ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಉಪ್ಪುಕಳದಲ್ಲಿ ಒಂದೇ ದಿನದಲ್ಲಿ ಸಂಪರ್ಕ ಸೇತುವೆ ನಿರ್ಮಿಸಿ ಸೇವಾ ಭಾರತೀಯ ತಂಡ ಗ್ರಾಮದ ಜನರಿಗೆ ನೆರವಾಗಿದೆ. ಸುಳ್ಯದ ಉಪ್ಪುಕಳ ಎನ್ನುವ ಕುಗ್ರಾಮದ ಸೇತುವೆ ಕೊಚ್ಚಿ ಹೋಗಿ ಕಳೆದ ಒಂದು ವಾರದಿಂದ ಹೊರ ಜಗತ್ತಿನ ಸಂಪರ್ಕವನ್ನೇ ಕಳೆದುಕೊಂಡಿತ್ತು. ಉಪ್ಪುಕಳ ಅಯ್ಯಪ್ಪ ಮಂದಿರದ ಬಳಿ ಹರಿಯುವ ಹಳ್ಳಕ್ಕೆ ಇದ್ದ ಅಡಿಕೆ ಮರದ ಸೇತುವೆ ಮೇಘಸ್ಫೋಟಕ್ಕೆ ಸಿಲುಕಿ ನೀರು ಪಾಲಾಗಿತ್ತು. ಸುಮಾರು 12 ಕುಟುಂಬಗಳು ಈ ಸೇತುವೆ ಇಲ್ಲದ ಕಾರಣ ತಮ್ಮ ಅವಶ್ಯಕತೆಗಳನ್ನು ಪೂರೈಸಲಾಗದ ಸ್ಥಿತಿಗೆ ತಲುಪಿದ್ದವು. ಇದೀಗ ಸುಮಾರು 50 ಫೀಟ್ ಅಗಲದಲ್ಲಿ ಹರಿಯುವ ಹಳ್ಳಕ್ಕೆ ಸೇತುವೆ ನಿರ್ಮಿಸಲಾಗಿತ್ತು. ಸುಳ್ಯ ಸೇವಾ ಭಾರತೀಯ 30 ಜನರ ತಂಡ ಕಾಡಿನಲ್ಲಿ ಬಿದಿರಿನ ಬೆತ್ತ ತಂದು ಅಡಿಕೆ ಮರ ಹಾಸಿ ಸೇತುವೆ ನಿರ್ಮಾಣ ಮಾಡಿದ್ದಾರೆ.